ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್. ನಾನು ವರ್ಕ್ ಮಾಡ್ತಾ ಇದ್ದೇನೆ ನೋಡು. ನನ್ನ ವರ್ಕ್, ನಾನು ಡೈಲಿ ಡಿಜಿಟಲ್ ವರ್ಕ್ ಮಾಡ್ತಾ ಇರ್ತೇನಲ್ಲ, ಇದು ನೋಡು. ಇದೊಂದು ಓಲ್ಡ್ ಫೋಟೋ ನೋಡು. ಇದನ್ನು ನನಗೆ ಜಿಮೇಲಲ್ಲಿ ಕಳಿಸ್ತಾರೆ ವರ್ಕ್ ಕೊಡುವವರು. ಅದನ್ನು ನಾನಿಲ್ಲಿ ಕಂಪ್ಯೂಟರಲ್ಲಿ ಡೌನ್ಲೋಡ್ ಮಾಡಿ, ಇದೀಗೊಂದು ಓಲ್ಡ್ ಫೋಟೋ, ಅದನ್ನೆಲ್ಲ ಈ ಡ್ಯಾಮೇಜ್ ಆಗಿದೆಲ್ಲ ಎಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಲಿಕ್ಕೆ. ನೋಡು, ಇದಕ್ಕೆ ಫೋಟೋಶಾಪ್ ವರ್ಕ್ ಅಂತ ಹೇಳ್ತಾರೆ. ಈಗ ಅದೊಂದು ಪೆನ್ ಟೂಲ್ ಉಂಟಲ್ಲ, ಅದರಲ್ಲಿ ಇದನ್ನೆಲ್ಲ ಕಟ್ ಮಾಡೋದು, ಕಟ್ಟಿಂಗ್. ಕೂದಲೆಲ್ಲ ಇಷ್ಟ ಚಂದ ಕ್ಲೀನ್ ಕಟ್ ಮಾಡೋದು. ಇದೆಲ್ಲ ಎಕ್ಸ್ಟ್ರಾ ಇದ್ದರೆ ಹೀಗೆ ಸೆಲೆಕ್ಟ್ ಮಾಡೋದು. ಮತ್ತು ಚಾ ಎಲ್ಲ ಆಯಿತಾ? ವರ್ಕಲ್ಲಿ ಇದೆಯಾ? ಡ್ಯೂಟಿಯಾ? ಹೌದಾ? ಏನು ಚಾಕೆ ತಿಂಡಿ? ನಿನ್ನೆ ಮತ್ತೇನು ನೀನು ಲೈವ್ ಅಲ್ಲೇ ಇರಲಿಲ್ಲ? ನಾನು ಮತ್ತೆ ಹಾಫ್ ಆನ್ ಅವರೇ ಮಾಡಿದೆ, ಮತ್ತೆ ಆಫ್ ಮಾಡಿದೆ. ಮತ್ತೆ ಲೇಟ್ ಆಗಿತ್ತಲ್ಲ. ನಾನ್ ವೆಜ್ ಚಿಕನ್ ಸಾಂಬಾರ್. ಬೆಳಿಗ್ಗೆಯಾ? ಬೆಳಿಗ್ಗೆ ನಾನ್ ವೆಜ್ಜಾ? ನಾವು ಸಹ ತಿಂತೇವೆ ಯಾವತ್ತಾದ್ರೂ ಒಮ್ಮೆ, ಅನಿವಾರ್ಯ ಇರುವಾಗ. ಕೆಲವು ಸರಿ ಚಿಕನ್ ಫ್ರೈಡ್ ರೈಸ್ ಇರ್ತದೆ, ಕೆಲವು ಸರಿ ಬಿರಿಯಾನಿ ಇರ್ತದೆ, ಯಾವತ್ತಾದ್ರೂ. ಮತ್ತೆ ಬೆಳಿಗ್ಗೆ ಊಟ ಮಾಡೋದಾ ಜಾಸ್ತಿ? ನಮಗೆ ಇವತ್ತು ಉದ್ದಿನ ದೋಸೆ ಮತ್ತು ಚಟ್ನಿ. ನಿಂದು ಯಾವಾಗ ಲೈವ್ ಸ್ಟಾರ್ಟ್ ಆಗ್ತದೆ? ಲೈಕ್ ಕೊಡಿ. ಹಿತೇಶ್ ಅವರು ಇದು ಮಾಡಿದ್ರಾ? ಹಿತೇಶ್ ಅಲ್ಲ, ಯಾರು ಇನ್ನೊಬ್ರು ಆಚಾರ ಆಗ್ತಾ ಉಂಟು. ಅದು ನೋಡ್ಲಿಕ್ಕೆ ಹೋಗುದಿಲ್ಲ, ತಲೆ ಬಿಸಿ ಆಗ್ತದೆ ಕೆಲವೊಂದ್ಸರಿ. ಇದು ಆಚಾರ ಲೆಸ್ ಆಗ್ತದೆ ಇಲ್ಲ ಅಲ್ಲ? ವಿಡಿಯೋ ಡಿಲೀಟ್ ಮಾಡಿದ್ರೆ ಮಾತ್ರವ ಅಂತ ಲೆಸ್ ಆಗೋದು. ಇದು ನೋಡು, ಸಣ್ಣ ಸಣ್ಣ ಕಟ್ಟಿಂಗ್ ಮಾಡ್ತಾ ಹೋಗ್ಬೇಕು. ಹೀಗೆ ಕಾಣ್ತದ ನಿಮಗೆ? ಇಲ್ಲಿ ಇದು ಪೆನ್ ಟೂಲ್ ನೋಡಿ, ಇದು ಪೆನ್ ಟೂಲ್. ಅದನ್ನು ಹೀಗೆ ಕಟ್ಟಿಂಗ್ ಮಾಡೋದು ಫೋಟೋಸ್. ನನಗೆ ಇದೇ ವರ್ಕ್ ತುಂಬ ಉಂಟು, ಕೆಲಸ ತುಂಬ ಉಂಟು ಇದರಲ್ಲಿ. ಇಲ್ಲ, ನಾನು ಒಂದು ವಿಡಿಯೋ ಡಿಲೀಟ್ ಮಾಡಿ ಎಂತಾಯಿತು ಡಿಲೀಟ್ ಮಾಡಿ? ಏನಾಯಿತು? ಸ್ಯಾಲರಿ ಎಷ್ಟು? ಸ್ಯಾಲರಿ ಎಲ್ಲಪ್ಪ, ನನಗೆ ಈಗ ವರ್ಕ್ ಮಾಡಿ ಕಳಿಸ್ತೇನಲ್ಲ, ಆಗಲೇ ಅವರು ಆನ್ಲೈನಲ್ಲಿ ಹಾಕ್ತಾರೆ ಹಣ. ಈಗ ವರ್ಕ್ ಇದನ್ನು ಹಾಕ್ತಾರೆ. ಈಗ ಈಗ ಈ ವರ್ಕ್ ಮಾಡಲಿಕ್ಕೆ ಒಂದು 1 ಅವರ್ ಬೇಕು.
ಆದರೆ ಈಗೆಲ್ಲ ರೇಟ್ ಎಲ್ಲ ಕಡಿಮೆ ಆಗಿದೆ, ಎಲ್ಲ ಅವರೇ ಮಾಡ್ತಾರೆ ಸ್ಟುಡಿಯೋದಲ್ಲಿ. ಹಾಗೆ ವರ್ಕ್ ಜಾಸ್ತಿ ಇರ್ತದೆ, ಆದರೆ ಏನು ಪ್ರಯೋಜನ ಇಲ್ಲ ಅಷ್ಟು. ಆಲ್ಬಮ್ ಮಾಡಿದರೆ ಯೂಸ್ ಉಂಟು. ಆಲ್ಬಮ್ ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ನನಗೆ ಗೊತ್ತುಂಟು ಆಲ್ಬಮ್ ಎಲ್ಲ ಮಾಡಲಿಕ್ಕೆ. ಆದರೆ ಎಷ್ಟು 4 ಗಂಟೆ ಕೂತ್ಕೊಳ್ಬೇಕು ಕಂಪ್ಯೂಟರ್ ಎದುರು. ನಮ್ಮ ಬೆನ್ನು ಸೋಗ್ತದೆ, ಕಣ್ಣು ಸೋಗ್ತದೆ, ಹೆಲ್ತ್ ಸಹ ಹಾಳಾಗ್ತದೆ. ದೊಡ್ಡದೆಲ್ಲ ಡಾಕ್ಟ್ರಿಗೆ ಆಗಬೇಕಾಗ್ತದೆ. ಅದಕ್ಕೆ ನಾನು ಆಲ್ಬಮ್ ತಗೊಳ್ಳೋದಿಲ್ಲ. ಈಗ ರಿಕಾಪಿ ವರ್ಕ್ ಎಲ್ಲ ಮಾಡ್ತೇನೆ. ಹಾಗೆ ನಿಮ್ಮದು ಸಹ ವರ್ಕ್ ಏನಿದ್ರೆ ನಾನು ಜಿಮೇಲ್ ಅಡ್ರೆಸ್ ಉಂಟಲ್ಲ ಅದರಲ್ಲಿ ಹಾಕಿ ನಾನು ವರ್ಕ್ ಮಾಡಿ ಕಳಿಸ್ತೇನೆ ಜಿಮೇಲಲ್ಲಿ. ಅರ್ಜೆಂಟೆಲ್ಲ ಆಗೋದಿಲ್ಲ, ಮೊದಲಾದರೆ ಆಗ್ತಿತ್ತು, ದಿನಕ್ಕೆ 20 ವರ್ಕ್ ಎಲ್ಲ ಮಾಡ್ತಿದ್ದೆ. ಈಗ ದಿನದಲ್ಲಿ 1-2 ಅಷ್ಟೇ. ನೋಡಿ ಈಗ ಕಟ್ಟಿಂಗ್ ಎಲ್ಲ ಆಯಿತು, ಫಿನಿಶ್ ಆಯ್ತಲ್ಲ. ಈಗ ಅದನ್ನು ಸೆಲೆಕ್ಟ್ ಮಾಡಿ ಫೆದರ್ ಕೊಟ್ಟು ಸೈಜ್ ಮಾಡಬೇಕು. ಇದಕ್ಕೆ 6x9 ಅಂತ ಕೊಟ್ಟಿದ್ದಾರೆ ಅವರು ಫೈಲಲ್ಲಿ. 6x9 ಮಾಡಬೇಕು. ಅದನ್ನು 6x9 ಉಲ್ಟಾಯಿತು. ಹೀಗೆ ಮಾಡಿ ಹೀಗೆ ಮಾಡಿ ಈಗ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟು ನೀವು ನಮ್ಮ ಯೂಟ್ಯೂಬ್ ವಿಡಿಯೋನ ಲ್ಯಾಪ್ಟಾಪ್ನಲ್ಲಿ ಎಡಿಟ್ ಮಾಡ್ಬೋದು. ಹೌದು, ಇದು ಲ್ಯಾಪ್ಟಾಪ್ ಅಲ್ಲ, ಇದು ನಂದು ಕಂಪ್ಯೂಟ್ರೇ, PC. ಮಾಡ್ಬೋದು, ಅದು ದೊಡ್ಡ ಕೆಲಸ ಅಲ್ಲ. ಆದ್ದರಿಂದ ಇದಕ್ಕೆ ತರಬೇಕಿದ್ರಿಂದ ಮೊಬೈಲಲ್ಲಾದರೆ ಅಲ್ಲೇ ಎಡಿಟ್ ಮಾಡೋದು, ಕಳಿಸೋದು. ಫಸ್ಟ್ ಮಾಡಿದೆ 1-2 ಸಾರಿ, ಅದು ದೊಡ್ಡ ರಾಮಾಯಣ ಆಗ್ತದೆ. ತುಂಬ ಇಂಪಾರ್ಟೆಂಟ್ ಅಂದರೆ ಒಳ್ಳೆ ಇದು ಮಾಡಬೇಕು, ಎಡಿಟಿಂಗ್ ಎಲ್ಲ ಮಾಡಬೇಕು, ಫೋಟೋಶಾಪ್ ಈ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಬೇಕಿದ್ರೆ ಇದರಲ್ಲಿ ಮಾಡ್ಬೋದು. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಮೊಬೈಲಲ್ಲಿ ಆಗ್ತದಲ್ಲ ಎಲ್ಲ. ಕಂಪ್ಯೂಟರ್ ಗೊತ್ತುಂಟಾ ನಿಮಗೆ? ಈಗ ಇದರದ್ದು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ತೇನೆ. ಕಟ್ಟಿಂಗ್ ಎಲ್ಲ ಆಯಿತು, ಸೈಜ್ ಮಾಡಿ ಆಯಿತು. ಈಗ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ತೇನೆ. ಕಾಪಿ ಪೇಸ್ಟ್ ಮಾಡಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮಾಡು. ಎಲ್ಲಿಂಟು ನೋಡಿದೆಲ್ಲ ನಾನೊಂದು ಎಷ್ಟು ಸಾವಿರ, ಒಂದು 50,000 ವರ್ಕ್ ಮಾಡಿದ್ದೇನೆ ಅಂತ ಇಷ್ಟು ಸಮಯದಲ್ಲಿ. ಎಲ್ಲಿ ಹೋಯಿತು ಬ್ಯಾಕ್ಗ್ರೌಂಡ್ಸ್, ಕಾಣ್ತಾ ಇಲ್ಲ. ವಿಸಿಲ್ ಆಯಿತು, 1 ನಿಮಿಷ. ಏನು ಈಗ ಬ್ಯಾಕ್ಗ್ರೌಂಡು ಚೇಂಜ್ ಮಾಡೋದು. ಇಷ್ಟು ಸಮಯ ತುಂಬ ವರ್ಕ್ ಮಾಡಿದೆ ಅಂತ, ಒಂದು 50 ಎಲ್ಲ ವರ್ಕ್ ಮಾಡಿರ್ಬೋದು ನಾನು. 50,000, 50 ಇಷ್ಟು ವರ್ಷದಲ್ಲಿ. ನೋಡು ಯಾವುದೋ ಬ್ಯಾಕ್ಗ್ರೌಂಡ್ ಒಳ್ಳೆ ಅಂತ ನೋಡು. ಬೇಡ ಬೇಡ. ನೋಡಿ ಇದೆಲ್ಲ ಮಗು, ಇದೆಲ್ಲ ಫೋಟೋಸ್. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಕಲರ್ ಮಾಡಿದ್ದು. ಓಕೆ ಬಂತು. ಓಕೆ 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 ಓಕೆ, ಕ್ಯಾರಿ ಆನ್. ನೈಸ್ ನೈಸ್. ಬಂತಾ ಬುಕ್ಕಿಂಗ್ ಬಂತಾ?
ಯಾರಿದ್ದೀರಿ? ಡಿಜಿಟಲ್ ವರ್ಕ್ ಮಾಡ್ತಿದ್ದೇನೆ. ನಂದು ಇದು ನಂದು ಡೈಲಿ ವರ್ಕ್, ಆನ್ಲೈನ್ ವರ್ಕ್ ಮಾಡೋದು ನಾನು.